ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ರಹ್ಮಾವರ ತಾಲೂಕು ಜ್ಞಾನ ವಿಕಾಸ ಕಾರ್ಯಕ್ರಮ ಭಾನುವಾರ ಬಾರ್ಕೂರು ಶಿವಗಿರಿ ಗುರುದೇವ ಭವನದಲ್ಲಿ ನಡೆಯಿತು. ಯೋಜನೆ ಉಡುಪಿ ಪ್ರಾದೇಶಿಕ ನಿರ್ದೇಶಕ ವಸಂತ ಸಾಲ್ಯನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಪನ್ಮೂಲ ವ್ಯಕ್ತಿ ಮಣಿಪಾಲ್ ಮಹಯ್ಯ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಆಚಾರ್ಯ ಮಾತನಾಡಿ, ಮಹಿಳೆ ಮನೆ ಹಾಗೂ ಸಮಾಜದ ಮೇನ್ ಸ್ವಿಚ್, ಎಲ್ಲವನ್ನ ನಿಯಂತ್ರಿಸಬಲ್ಲ ಮುಖ್ಯಸ್ಥೆ. ಮಹಿಳೆ ಜ್ಞಾನವಂತಳಾದರೆ ಕುಟುಂಬ, ಸಮಾಜ, ದೇಶ ಸುಭದ್ರ ಎಂದರು. ಬಹುಶಃ ಮನೆಯ ಮೇಲೆ ಸ್ವಿಚ್ ಹಾಕೋದು ಏನಂತ ಹೇಳಿ ಕರೆಂಟ್ ಹೋಗುದಲ್ವಾ? ಒಂದು ಮನೆಗೆ ಮೇನ್ ಸ್ವಿಚ್ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಮನೆಗೂ ಒಂದು ಮಹಿಳೆ ತುಂಬಾ ಮುಖ್ಯ. ಆಕೆ